ಸ್ವಾಭಾವಿಕ ದಾಳಿಯನ್ನೇ ಮಾಧ್ಯಮ ರೂಪದಲ್ಲಿ ಬಳಸಿಕೊಳ್ಳುತ್ತೇವೆ. ದಾಳಿ ಎಂದಾದ್ರೂ ಗೌರವದ ಇಲ್ಲವೇ ಇಲ್ಲ. ಧನುರ್ಧಾರಿ ಧನಂಜಯ ಕುಮಾರ ಅವರಕ್ಕೆ ಬೆಚ್ಚುವನಲ್ಲ. ಒಡನ ಕುವರನ ಕೌಟಿಲ್ಯಕ್ಕೆ ತಪ್ಪಮ್ಮ ತಾಯ್ತಾನೆ. ಹೊಡೆಯಪ್ಪಣೆ
ಮುಂದೆ ಸಾಧನೆ ನಡ್ತಾ ಇದೆಯಾ? ನೀನು ತಾಳಿದ್ದೇನೆ. ಎಂತದೇ ಬಟ್ಟ ನೀನ್ ಯಾರು ಹೇಳು? ಸಿಂಧೂರಲ್ಲಿ ಅಧಿಕಾರಿ ಯಾರು ನೀನು? ಜಯದ್ರಥ ನಾನೇ. ಜಯದ್ರಥ ನೀನು ನಡೆಯುವುದಕ್ಕೆ ನಿಂತದ್ದು ಹೋಗ್ಲಿಕ್ಕೆ ಬಿಡುದಿಲ್ಲ. ಅಪ್ಪ ಅಂತ ಜಯದ್ರಥನ್ನೇ ನಿನ್ನ ಮಂಟಿ ಒಳಗೆ ಹೋಗ್ತೇನೆ.
ಭರತನು ಎಲ್ಲವನ್ನೂ ಚಕ್ರ ಕೋಟೆಯನ್ನು ಬಂದಿದ್ದಾರೆ. ಆ ಕೋಟೆಯಲ್ಲಿ ವ್ಯಕ್ತಿಗಳಂತ ಅವರನ್ನು ಎಲ್ಲವನ್ನೂ ಸಾಧಿಸುತ್ತಾ ಮುಂದೊತ್ತಿಕೊಂಡು ಬರುತ್ತಾ ಇದ್ಯೋ. ಎದುರು ಬೆಳೆಯಲ್ಲಿ ನಿಂತಿರುವಂತಹ ವ್ಯಕ್ತಿ ಕಾರಣದವರು ನೀನು ಸಣ್ಣ ಮನೆಯ ನಾವು ಬಾಲಕರು. ನೀನ್ ಯಾವ ಪ್ರತ್ಯೇಕ ಪರೀಕ್ಷೆಗೊಂದು ಕ್ಷಣ ಮಧ್ಯದಲ್ಲಿ ಗಂಡಿಸಿದ್ದೇವೆ. ಬಿಡಿಸೋಣ